Congratulations to the winners and thank you so much once again. ಕಾರಣ ನಮಗೊಂದು ಡೇಟು ಪ್ರೈಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಬರ್ದಿದ್ದಾರಲ್ಲ ನಮ್ಮ ಟೀಮ್ ನೇಮ್ ಉಂಟು ನೋಡಿ. ವೈಲೆಟ್ ಅವರು ಸತತ ಪ್ರಯತ್ನ ಮಾಡ್ತಿದ್ದಾರೆ ಆಯ್ತಾ ಇದನ್ನ ಎತ್ತಲಿಕ್ಕೆ. ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ ನಾವು ರೀಚ್ ಆದ್ವಿ ನೋಡಿ. ಇದು VK ಶೋರೂಮ್. ವಿ ಆರ್ ಹ್ಯಾವಿಂಗ್ ಬೇಲ್ಪುರಿ. ಸಂಚಾ ಇಸ್ ಹ್ಯಾವಿಂಗ್ ಪೂರಿ ಬಾಜಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಆ್ಯಂಡ್ ಹ್ಯಾಪಿ ಸಂಡೇ ಅಂತ ಎಲ್ರಿಗೂ ಹೇಳ್ತಾ, ಸೊ ಇವತ್ತಿನ ಸಂಡೇ ಚರ್ಚಿಗೆಲ್ಲ ಹೋಗಿ ಬಂದೆ, ವಾಪಸ್ ಮನೆ ಕಡೆ ಬರ್ತಾ ಇದ್ದೀನಿ. ಇವತ್ತು ತುಂಬಾ ಬ್ಯುಸಿ ಸಂಡೇ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ನೂನ್ ಮನೆಗೆ ಸ್ವಲ್ಪ ಗೆಸ್ಟ್ ಬರಲಿಕ್ಕಿದ್ದಾರೆ. ಅದಾದಮೇಲೆ ಸರ್ಪ್ರೈಸ್ ಏನಪ್ಪ ಅಂದರೆ, ಲಾಸ್ಟ್ ಟೈಮ್ ನವರಾತ್ರಿಗೆ 9 days ಸಾರಿ ಕಾಂಪಿಟೇಷನ್ ಎಲ್ಲ ಮಾಡ್ತಾರೆ ತುಂಬ ಕಡೆ. ಸೊ ನಾನು ಮತ್ತು ನನ್ನ ಕೊಲೀಗ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ಸೊ VK ಫರ್ನಿಚರ್ ಅವರು ಮಾಡಿರುವ ಸಾರಿ ನವರಂಗ್ ಸಾರಿ ಕಾಂಪಿಟೇಷನಲ್ಲಿ ನಮಗೆ ಪ್ರೈಸ್ ಸಿಕ್ಕಿದೆ. ವಿ ಆರ್ ಡೇ 2 ವಿನ್ನರ್ಸ್ ಫಾರ್ ಗ್ರೀನ್ ಕಲರ್ ಸಾರಿ. ಆ ಫೋಟೋನ ಕೂಡ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ನೀವು ಅದನ್ನು ನೋಡ್ಬೋದು. ಸೊ ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಇವತ್ತು. ಸೊ ಅದನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಹೋಗ್ಲಿಕ್ಕುಂಟು. ಸೊ ಈಗ ನಾನು ಮನೆಗೆ ರೀಚ್ ಆದೆ. ಐ ವಿಲ್ ಕಂಟಿನ್ಯೂ. ಕಾಂಪಿಟೇಷನ್ ಎಂತ ಇತ್ತಂದರೆ, VK ಫರ್ನಿಚರ್ ಅವರು ನವರಾತ್ರಿ ಸಲುವಾಗಿ ನವರ್ನ್ ಅಂದರೆ 9 ಕಲರ್ಸ್ ಅಂತ ಒಂದು ಕಾಂಪಿಟೇಷನ್ ಮಾಡಿದರು. ಏನು ಮಾಡಬೇಕಿತ್ತಂದರೆ, ಗ್ರೂಪ್ ಆಫ್ ಲೇಡೀಸ್ ಮೋರ್ ದೆನ್ 3 ಇರಬೇಕಿತ್ತು ಗ್ರೂಪಲ್ಲಿ. ನಾವು ಡೈಲಿ ಫೋಟೋ ಕಳಿಸ್ಲಿಕ್ಕಿತ್ತು. ಅವರು ಸೂಚಿಸಿರುವ ಯಾವ ಬಣ್ಣ ಸೂಚಿಸಿರ್ತಾರೆ ಆ ಬಣ್ಣದ ಸಾರಿಯನ್ನು ಉಟ್ಟು ಅವರಿಗೆ ನಾವು ಫೋಟೋ ಕಳಿಸ್ಲಿಕ್ಕಿತ್ತು. ಅದರಲ್ಲಿ ರೆಡ್, ಗ್ರೀನ್, ಗ್ರೇ, ಪರ್ಪಲ್, ಪಿಂಕ್, ನೇವಿ ಬ್ಲೂ, ಸ್ಕೈ ಬ್ಲೂ, ತುಂಬ ಕಲರ್ಸ್, 9 ಕಲರ್ಸ್ ಇತ್ತು. ಓಕೆ, ನಾವು 8 days ಕಳಿಸಿದ್ದೇವೆ. ನಾವು ಕೊಲೀಗ್ಸ್ ಎಲ್ಲ ಸೇರಿ ಏನು ಮಾಡ್ತಿದ್ವಿ ಅಂದರೆ, ನಾವು ಟೀಚರ್ಸ್ ಅಲ್ವಾ, ಸೊ ಅದಕ್ಕೆ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ಒಂದು ಫೋಟೋ ತೆಗೆದು ಇಡ್ತಿದ್ವಿ, ಅದನ್ನು ಸೆಂಡ್ ಮಾಡ್ತಿದ್ವಿ ನಾವು. ಸೊ ಅದರಲ್ಲಿ ಗ್ರೀನ್ ಕಲರ್ ಸಾರಿಗೆ ನಮಗೆ ಪ್ರೈಸ್ ಸಿಕ್ಕಿದೆ. ಆ ಫೋಟೋವನ್ನು ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ನಮಗೆ ಮತ್ತೆ ಕಾಲ್ ಬಂತು, ನೀವು ವಿನ್ ಆಗಿದ್ದೀರಾ, ಡೇ 2 ವಿನ್ನರ್ಸ್ ಅಂತ. ತುಂಬಾ ಖುಷಿ ಆಯಿತು. ಸೊ ಅದಕ್ಕೆ ಇವತ್ತು ಹೋಗಲಿಕ್ಕಿದೆ ಪ್ರೈಸ್ ಕಲೆಕ್ಟ್ ಮಾಡಲಿಕ್ಕೆ. ಹೇಗಿರುತ್ತೆ, ಏನಿರುತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಈಗ ಮನೆಗೆ ರೀಚಾಗಿ ಫಸ್ಟ್ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕಬೇಕು. ಅದಾದಮೇಲೆ ಲಂಚಿಗೆಲ್ಲ ರೆಡಿ ಮಾಡಬೇಕು. ಗೆಸ್ಟ್ ಬರಲಿಕ್ಕಿದ್ದಾರೆ. ಗೆಸ್ಟ್ ಅಂದರೆ ನನ್ನೊಬ್ಬರು ಫ್ರೆಂಡ್ ಬರಲಿಕ್ಕಿದ್ದಾರೆ. ಅದಾದಮೇಲೆ ಲಂಚಾಗಿ ಹೊರಡಬೇಕು. ಒಂದು ಅರೌಂಡ್ 2:33ಗೆ ಹೊರಡಬೇಕು. ಅದು ತೊಕ್ಕೋಟಲ್ಲಿರೋದು ಶೋರೂಮ್, ಅಲ್ಲಿಗೆ ರೀಚ್ ಆಗಬೇಕು. ಸೊ ಅಲ್ಲಿಗೆ ಹೊರಡಬೇಕು. ಅದಾಗಿ ಅಲ್ಲಿನ ಫಂಕ್ಷನ್ ಅಟೆಂಡ್ ಆದಮೇಲೆ ನೈಟ್ ಒಂದು ಬಜಾಲ್ ಚರ್ಚ್ ಗ್ರೌಂಡಲ್ಲಿ ಹಸ್ಬೆಂಡ್ ಅವರ ಅಂಕಲ್ ಆಂಟಿದು 25 years ಇದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಒಂದೇ ವ್ಲಾಗಲ್ಲಿ ಕವರ್ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಇನ್ ಕೇಸ್ ಈ ವ್ಲಾಗ್ ಲೆಂತಿ ಆದರೆ ಐ ವಿಲ್ ಡಿವೈಡ್ ದ ಫಂಕ್ಷನ್ಸ್. ಫಸ್ಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಒಂದು ವ್ಲಾಗ್, ಮತ್ತು ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ, ನೋಡುವ. ವೆಲ್ಕಮ್ ಟು ಮೈ ಬ್ಯುಸಿ ಡೇ. ಸೊ 9 days 9 ಡಿಫ್ರೆಂಟ್ ಫೋಟೋ ಇನ್ ಡಿಫ್ರೆಂಟ್ ಸ್ಯಾರೀಸ್ ಕಳಿಸ್ಲಿಕ್ಕಿತ್ತಲ್ಲ, ಅದರ ಕೆಲವು ಫೋಟೋಸನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತೇನೆ, ನೀವಿಲ್ಲಿ ನೋಡ್ಬೋದು. ಸೊ ಎಲ್ಲ ಫೋಟೋಸ್ ನಾವು ಕಳಿಸಲಿಲ್ಲ. ಪಿಂಕ್ ಏನೋ ಮಿಸ್ ಆಗಿದೆ, ಪಿಂಕ್ ಸ್ಯಾರಿ ಉಟ್ಟು ನಾವು ಫೋಟೋ ಕಳಿಸಲಿಲ್ಲ, ಉಳಿದೆಲ್ಲ ಕಳಿಸಿದ್ದೇವೆ. ಸೊ ನಿಮಗೆ ಯಾವ ಕಲರ್ ಸ್ಯಾರಿ ಫೋಟೋ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಕೆಲವೊಂದು ಸ್ಯಾರಿ ಕಲರ್ಸ್ ಎಲ್ಲರದಷ್ಟು ಮ್ಯಾಚ್ ಆಗ್ತಿರಲಿಲ್ಲ, ಕೆಲವಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಫೋಟೋ, ಮ್ಯಾಚಿಂಗ್ ಕೂಡ, ಫೋಟೋ ಪೋಸ್ ಕೂಡ. ಸೊ ಹೇಗಿತ್ತು ಫೋಟೋಸ್ ಅಂತ ನಂಗೆ ತಿಳಿಸಿ. ನೀವು ನೆಕ್ಸ್ಟ್ ನೋಡ್ತಿರುವಂಥ ಫೋಟೋ ಗ್ರೀನ್ ಕಲರ್ ಸ್ಯಾರಿಯಲ್ಲಿ ಏನು ಫೋಟೋ ಇದೆ ನೋಡಿ, ಇದಕ್ಕೇ ನಮಗೆ ಪ್ರೈಸ್ ಬಂದದ್ದು. ಗೆಸ್ಟ್ ಬಂದಿದ್ದರು. ವೆಲ್ಕಮ್ ಡ್ರಿಂಕ್ ಅಂತ ನಾನು ಹೆಲ್ದಿ ಬನಾನಾ ಮಿಲ್ಕ್ ಶೇಕ್ ಮಾಡಿದೆ, ಸ್ವಲ್ಪ ಪೋವಾ ಎಲ್ಲ ಹಾಕಿ ಮಾಡ್ತಾರಲ್ಲ. ಸೊ ಮಧ್ಯಾಹ್ನ ಲಂಚಿಗೆ ಇವತ್ತು ರೈಸ್, ಸಾರು, ಅದ್ರ ಜೊತೆಗೆ ಚಿಕನ್ ಸುಕ್ಕ ಮತ್ತೊಂದು ಹೆಲ್ದಿ ವೆಜಿಟೇಬಲ್ ಸಲಾಡ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಯೋಗರ್ಟ್ ಹಾಕಿ. ಸೊ ಅದಾದಮೇಲೆ ಗೆಸ್ಟಿಗಂತ ಫ್ರೂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ಕೊಂಡೆ. ಇದು ಆಪ್ಷನ್ ಎಲ್ಲ ಆಯಿತಾ, ಸ್ಕಿಪ್ ಮಾಡ್ಬೋದು. ಶುಗರ್ ಹಾಕಿ ಅದರ ಮೇಲೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇತ್ತು, ಐಡಿಯಲ್ ಅವರದು. ಸೊ ಅದನ್ನು ಹಾಕಿ ಸರ್ವ್ ಮಾಡಿದೆ ಅಷ್ಟೇ. ಸೊ ಈ ಐಸ್ ಕ್ರೀಮ್ ಬಗ್ಗೆ ಹೇಳೋದಾದರೆ, ಐ ಥಿಂಕ್ ಇದು 700 ml
ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಆಗ್ತಾ ಉಂಟಾಯ್ತಾ. ನಿಮಗೇನಾದರೂ ಐಡಿಯಲ್ ಬ್ರ್ಯಾಂಡಿನ ಐಸ್ ಕ್ರೀಮ್ ತಗೊಳ್ಳಿಕ್ಕಿದ್ರೆ ನೀವು ಇದನ್ನು ಆಫ್ ಮಾಡ್ಬೋದು. ವೆನಿಲ್ಲಾ, ಸ್ಟ್ರಾಬೆರಿ, ಚಾಕ್ಲೇಟ್, ಬಟರ್ಸ್ಕಾಚ್ ಎಲ್ಲ ಫ್ಲೇವರಿಗೆ ಕೂಡ ಇತ್ತು. ನನಗೆ ಬಟರ್ಸ್ಕಾಚ್ ಫ್ಲೇವರ್ ಇಷ್ಟ, ಸೊ ಅದಕ್ಕೆ ನಾನು ಅದನ್ನು ತಗೊಂಡೆ. 250 ರೂಪೀಸಿಗೆ 2 ಪ್ಯಾಕ್ ಸಿಕ್ಕಿದ್ದು. ವರ್ತ್ ಇಟ್ ಅಲ್ವಾ? ಇಲ್ಲಿ ನೋಡಿ ಎಲ್ಲರ ಹತ್ರ ಹೇಳಿದ್ದೇವೆ ಆನ್ ದ ವೇ ಪ್ರೈಸ್ ಅಂತ ಗೊತ್ತಿಲ್ಲ. ನಮ್ದು ಡಿಸ್ಕಷನ್ ಭಯಂಕರ ಆಗ್ತಾ ಉಂಟು. ಒಬ್ಬರಿಗೆ ಸೋಫಾ ಅಂತ, ಇನ್ನೊಬ್ಬರಿಗೆ ಪಾತ್ರೆ ಅಂತೆ. ಅಲ್ಲ ಅವರು ನಂಗಂತೂ ಗವರ್ಮೆಂಟ್ ಬಸ್ ಸಿಕ್ಕಿದ್ದು, ಅದೇ ಲಾಭ. ಇಲ್ಲಿ ಒಂದ್ಸಲ ಹೋಗ್ಬೇಕು. IB ಉಂಟಲ್ಲ, ಇದು ಒಳ್ಳೇದುಂಟಂತೆ. ವಾಮಂಚೂರಲ್ಲಿ ಒಂದು ಬ್ರಾಂಚ್ ಉಂಟಲ್ಲ IB, ಬಟ್ ಇಲ್ಲಿ ತುಂಬಾ ಚೀಪ್ ಅಂತ ಹೇಳ್ತಿದ್ರು, ಗೊತ್ತಿಲ್ಲ. ಸೇಮ್ ಅಷ್ಟೇ, ಬಟ್ ಹಂಗ ಪ್ರಾಡಕ್ಟ್ಸ್ ಇಲ್ಲ. ಸರ್ಡ್ ಆಯ್ತು. ಮೊದಲೆಲ್ಲ ನಾವು ಸಣ್ಣವರಿರುವಾಗ ಇಲ್ಲಿ ನಮ್ಮ ಎಲೆಕ್ಟ್ರಾನಿಕ್ಸ್ ಮಾತ್ರ ಫೇಮಸ್ ತೊಕ್ಕೊಟ್ಟಲ್ಲಿ. ಇದೊಂದು ಬಿಲ್ಡಿಂಗ್ ಮಾತ್ರ ಇದ್ದದ್ದು ತೊಕ್ಕೊಟ್ಟು. ಈಗ ತೊಕ್ಕೊಟ್ಟಲ್ಲಿ ಎಷ್ಟು ಶಾಪ್ಗಳಾಗಿ. ಸೊ ನಾವು ರೀಚ್ ಆದ್ವಿ ನೋಡಿ, VK ಫರ್ನಿಚರ್ ಇದೆ ಶೋರೂಮ್. ಸೊ ನಾವು ರೀಚ್ ಆದ್ವಿ ನೋಡಿ, ಇದೆ VK ಶೋರೂಮ್. ನೋಡಿ ಯಾರೆಲ್ಲಿದ್ದಾರೆ ಹೇಳ್ತೇನೆ. ಇವರ ಪರಿಚಯ ಉಂಟಲ್ಲ, ಇವರ ಮೊದಲ ವ್ಲಾಗಲ್ಲಿ ಇರ್ತಿತ್ತು. ಚಂಚಲಾಕ್ಷಿ, ವಂದನಾ ಮತ್ತು ವಾಯ್ಲಿನ್. ನಾವು ಆ್ಯಕ್ಚುಲಿ ಫೋಟೋದಲ್ಲಿ 11 ಮೆಂಬರ್ಸ್ ಇದ್ದೇವೆ, ಇಲ್ಲಿ ಬಂದದ್ದು 4 ಜನ ಮಾತ್ರ. ಸೊ VK ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇವರು ನೋಡಿ ಮಾಡಿದಂಥ ನವರಂಗ್. ಆ್ಯಕ್ಚುಲಿ ಅದು ದಿಯಾ ವಿತ್ ರಂಗೋಲಿ ಕಾಂಪಿಟೇಷನ್ ಉಂಟಲ್ಲ, ಅಲ್ಲಿ ಬರ್ತಿದ್ದಾರೆ. ಸೊ ಅದರಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಅದು ಪ್ರೈಸ್ ಸಿಕ್ಕಿದೆ. ಸೊ VK ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ, ಗ್ರಾಹಕರಿಗೂ, ಅದೇ ರೀತಿ ಪಾರ್ಟಿಸಿಪೆಂಟ್ಸಿಗೂ, ಅದೇ ರೀತಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಭಾಗವಹಿಸೋದಕ್ಕೆ. ಬಿಸ್ನೆಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಸೊ ಬಿಸ್ನೆಸ್ದ ಒಟ್ಟಿಗೆ ಕೆಲವಾದ ಸಮಾಜಕ್ಕೆ ಬೇರೆ ನಮ್ಮ ಎದುರುಲ್ಲ, ಮುಂಚೂಣಿ ಉಲ್ಲ. ಸೊ ಅನೇಕ ಗ್ರಾಹಕರಿಗೆ ಅಂಚನೆ ಗ್ರಾಹಕರ ಹತ್ತಂದೆಲ್ಲ ಸಮಾಜದ ಉಪ್ಪು ನಕ್ಷ ಜನಕಲಿಗೆ ಮಾತೆರೆಗಳ ಬಾರಿ ಮೋಕೆಡೆ ಬಾರಿ ಪೊರ್ಲಡೆ ಒಂಜಿ ಅವಕಾಶ ಕೊರಡು ಪಂಚ ಒಂಜಿ ಬಾರಿ ಎಡ್ಡೆದ ಉದ್ದೇಶದೊಟ್ಟಿಗೆ ಇಲ್ಲಿ ತೈಕಲ ಕಾರ್ಯಕ್ರಮನ ಪ್ರತಿ ವರ್ಷದ ಮುಖೇನ ನಡಪವಂದುಲ್ಲ. ರಾತ್ರಿ ಸಾರಿ ಫೋಟೋ ಕಾಂಟೆಸ್ಟ್ 2024 ಸತತ 3 ವರ್ಷದ నుంచి ಈ ಕಾರ್ಯಕ್ರಮ ನಮ್ಮ ನಡಪವಂದುಲ್ಲ. ಸೊ ಅವೇಟೆ ನಮ್ಮ ವರ್ಮ ದಿನದ ಒಂದು ಕಾರ್ಯಕ್ರಮ ಆದಪ್ಪು, ವರ್ಮ ದಿನದ ಕಾಂಪಿಟೇಷನ್ ಆದಪ್ಪು ಪ್ರತಿ ಒಂದು ದಿನಕ್ಕೆ ನಮ್ಮ ಒಂದೊಂಜಿ ಥೀಮ್ ಸಾರಿ ಕಲರ್ಸ್ ಬರಪ. ಸೊ ಒಂಜಿ ಗ್ರೂಪ್ ಆದ ಆ ಥೀಮ್ ಸಾರಿ ಕಲರ್ಸ್ ಒನ್ ಆಫ್ ದ ಬೆಸ್ಟ್ ಸಾರೀಸ್ ಓ ಮಾತೊಂದು ಅವೇನು ಮಾತ ಕಂಪೇರ್ ಮಾಡ್ತದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ನಮಗೆ ಕೊರೊಂದಿಲ್ಲ. ಸೊ ವೇದಿಕೆಯಲ್ಲಿ ಇರುವಂತಹ ಆಸನ ಸ್ವೀಕರಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೀನಿ. ದಿವಾಳಿ ಹಬ್ಬದ ಪ್ರಯುಕ್ತ ದಿಯೋ ವಿತ್ ರಂಗೋಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲರಿಗೂ ಕೂಡ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾವು ಮಹಿಳೆಯರಾಗಿ ಯಾಕೆಂದ್ರೆ ಈ ಮಾತು ಹೇಳ್ತೇನೆ ಅಂದ್ರೆ ನಾವು ಈ ಬ್ಯುಸಿ ಶೆಡ್ಯೂಲ್ಸ್ ಅಲ್ಲಿ ಒಂದು ಹೋಮ್ ಮೇಕರ್ ಆಗಿರ್ಬೋದು ಅಥವಾ ಆಫೀಸ್ ವರ್ಕ್ ಆಗಿರ್ಬೋದು, ಇಂತಹದೊಂದು ಬ್ಯುಸಿ ಶೆಡ್ಯೂಲ್ ನಲ್ಲಿ ಇಂಥ ಒಂದು ಚಿಕ್ಕ ಚಿಕ್ಕ ಏನು ಈ ಕಾರ್ಯಕ್ರಮಗಳನ್ನು ನಾವು ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳುವ ಜೊತೆಗೆ ನಮ್ಮಲ್ಲಿರುವ ಎಲ್ಲೋ ಒಂದು ಆತ್ಮಸ್ಥೈರ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನಷ್ಟು ಜಾಸ್ತಿ ಆಗ್ಲಿಕ್ಕೆ ಇದು ಒಂದು ಕಾರಣ ಅಂತ. ಪ್ರೈಸ್ ಹೋಗ್ತಾ ಇದೆ. ಸೊ ಅವರಿಗೆ ನಿಮ್ಮ ಜೋರಾದ ಕೈ ಚಪ್ಪಲ ಎಲ್ಲರೂ ಜೋರ ಕೊಡಬೇಕು. ಫಾರ್ ದ ವಿನ್ನರ್ಸ್ and thank you so much to the winners and thank you so much once again. Yes, and thank you so much and congratulations once again to the winners. ಸೊ ಈ ಕಾಂಟೆಸ್ಟಲ್ಲಿ ಫಸ್ಟ್ ಪ್ಲೇಸ್ ಬಂದವರಿಗೆ ಗೋಲ್ಡ್ ಕಾಯಿನ್, ಅದರ ಜೊತೆಗೆ ಸಾರಿ ಅಂತ ಪ್ರೈಸ್ ಇತ್ತು. ಸೆಕೆಂಡ್ ಪ್ಲೇಸ್ ರನ್ನರ್ ಅಪ್ ಬಂದವರಿಗೆ ಸಿಲ್ವರ್ ಕಾಯಿನ್ ಇತ್ತು, ಅದರ ಜೊತೆಗೆ ಸಾರಿ ಕೂಡ ಇತ್ತಾಯ್ತಾ. ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದರು ಕಾಂಪಿಟೇಷನ್. ನಮಗಂತೂ
ತುಂಬಾ ಖುಷಿಯಾಯಿತು, ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ಸೊ ಈ ವಿಡಿಯೋ ಮುಖಾಂತರ VK ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಮುಂದೆ ಕೂಡ ಇಂಥದ್ದೇ ಕಾಂಪಿಟೇಷನ್ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ದೀಪಾವಳಿ ಹಬ್ಬದ ಪ್ರಯುಕ್ತ VK ಫರ್ನಿಚರ್ ಅವರದು ದಿಯಾವಿದ್ ರಂಗೋಲಿ ಅಂತ ಕಾಂಪಿಟೇಷನ್ ಇತ್ತು. ಸೊ ನೀವು ರಂಗೋಲಿ ಹಾಕಿ ಅದರ ಮೇಲೆ ದೀಪವನ್ನಿಟ್ಟು ಫೋಟೋ ತೆಗೆದು ಕಳಿಸ್ಲಿಕ್ಕಿತ್ತು. ಸೊ ನಾನು ಈ ಕಾಂಪಿಟೇಷನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಇದರಲ್ಲಿ ಪ್ರೈಸ್ ಸಿಕ್ಕಲಿಲ್ಲ, ಆದರೂ ಸಾರಿಯಲ್ಲಿ ಸಿಕ್ಕಿತ್ತಲ್ಲ, ಅದೇ ತುಂಬ ಖುಷಿ. ಸೊ ನಾವು ಮಾಡಿದ ರಂಗೋಲಿ ಫೋಟೋವನ್ನು ಕೂಡ ನಾನಿಲ್ಲಿ ಹಾಕ್ತಿದ್ದೇನೆ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಬಂದೆ. ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ವತಿ ನಡೆಸಿರುವಂತಹ ನಾವು ಅದೇ ರೀತಿ ದಿಯಾ ವಿತ್ ರಂಗೋಲಿ ಕಾರ್ಯಕ್ರಮವನ್ನು ಎಂಡ್ ಮಾಡುವಂತ ಟೈಮ್. ಸೊ ಬರ್ತೀನ ಮಾತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ವಾಯ್ಲೆಟ್ ಅವರು ಸತತ ಪ್ರಯತ್ನ ಮಾಡ್ತಿದ್ದಾರೆ ಆಯ್ತಾ ಇದನ್ನ ಎತ್ತಲಿಕ್ಕೆ. ಬಿಕಾಸ್ ನಾವು 11 ಮೆಂಬರ್ಸ್ ಇದ್ದದ್ದು ನೋಡಿ, ಅವರಿಗೆ ಎತ್ತಲಿಕ್ಕೆ ಆಗ್ತಿಲ್ಲ. ಈಗ ನಮ್ಮ ಟೀಮಿಂದ ಚಂಚ ಅವರು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ವ್ಯಾಪಾರ ವ್ಯವಹಾರ ನೆಕ್ಸ್ಟ್ ಟೈಮ್ ಲೈಕ್ Wow. So nice of you, sir. Thank you, sir. ನಮ್ಮವರು ನೋಡಿ ಸೊ ನೋಡಿ ನಮ್ಗೆ ತುಂಬಾ 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 ಖುಷಿ ಆಯ್ತು. 11 ಜನ ಇದ್ವಿ, 4 ಜನ ಬಂದು ಕಲೆಕ್ಟ್ ಮಾಡಿದ್ದೇವೆ. ಗೋಲ್ಡ್ ಆರ್ ಸಿಲ್ವರ್, ಟ್ರೈ ಅ ಲೆವೆಲ್ ಬೆಸ್ಟ್. ಬಟ್ ಫೋಟೋ ತೆಗೆದು ಒಂಥರ ಖುಷಿ ಅಲ್ಲ, ಟ್ರೀಟ್ ಮಾಡಿದ ರೀತಿ ಖುಷಿ ಆಯ್ತು. ಹೌದು, ವೆಲ್ಕಮ್ ಮಾಡಿದ ರೀತಿ ವಿತ್ ರೆಸ್ಪೆಕ್ಟ್ ಇದೆಲ್ಲ ಕೊಟ್ಟು ವೆರಿ ನೈಸ್, ವೆಲ್ ಆರ್ಗನೈಸ್ ಪ್ರೋಗ್ರಾಮ್. ಇಲ್ಲಿ ಕಸ್ಟಮರ್ ಆಗಿ ಬರ್ತಿದ್ವಿ, ಈ ಬ್ರಾಂಚಿಗಲ್ಲ ಬೇರೆ ಬ್ರಾಂಚಿಗೆ. ಆದ್ರೆ ವಿನ್ನರ್ಸ್ ಆಗಿ ಬರೋದಂತೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕಸ್ಟಮರ್ ಆಗಿ ಅಂತ ನಾನು ಹೋಗ್ತಾ ಇರ್ತೇನೆ, ಆದ್ರೆ ವಿನ್ನರ್ ಆಗಿ ಬರೋದಂತೂ ಟ್ರೀಟ್ ಮಾಡುವ ರೀತಿಯೇ ಬೇರೆ ಅಲ್ಲ. ಬೋರ್ಡ್ ಮಾಡ್ತಾ ಇದ್ದಾರೆ. ಹೋಗುವ ಹೋಗುವ. ಈಗ ವಾಯ್ಲೆಟ್ ಮ್ಯಾಮ್ ಓಪನ್ ಮಾಡಿ ಹಸ್ಬೆಂಡ್ಗೆ ಟೆಂಪೋ ತರ್ಲಿಕ್ಕೆ ಹೇಳ್ತೀರಾ? ಓಪನಿಂಗ್ ಸೆರೆಮನಿ ಆಗ್ತಾ ಉಂಟು. ಸೊ ಇದರಲ್ಲಿ ಬರ್ದಿದ್ದಾರಲ್ಲ ನಮ್ಮ ಟೀಮ್ ನೇಮ್ ಉಂಟು ನೋಡಿ, ಸ್ಟಾರ್ಸ್ ಅಂತ ಉಂಟು. ಓಕೆ, ಸೊ ತುಂಬಾ ಪ್ಯಾಕ್ ಮಾಡಿದ್ದಾರೆ. ಓ ಸಪರೇಟ್ ಸಪರೇಟ್ ಈ ಓಪನ್ ಓಪನ್ ಮನಿ ಓಪನ್. ಹಲೋ ಎಲ್ಲ ಸೇಮ್ ಟೈಪ್ ಇರ್ಬೋದು. ಹೌದಲ್ಲ, ಹಲೋ. ಬಟ್ ಅದು ನೋಡುವ ತನಕ ಒಂದು ಎಕ್ಸೈಟ್ಮೆಂಟ್ ಅಲ್ಲ. ಹಲೋ ಒಂದು ಓಪನ್ ಸೇಮ್ ಇರ್ಬೋದು, ಇಲ್ಲಿಂದ ತೆಗಿಲಿಕ್ಕೆ ಆಗುದಿಲ್ಲ. ಇನ್ನೊಂದು ಯೂನಿಫಾರ್ಮ್ ಆಲ್ರೆಡಿ ವಾವ್, ಇಟ್ಸ್ ಪ್ರಿಟಿ. ಸಿ ಒಂಥರ ಯಾವ್ದಿದು ಜರಿ ಸಾರಿ ಅಲ್ಲ, ಜರಿ ಟೈಪ್ ನೇವಿ ಬ್ಲೂ ಸಾರಿ ಎಲ್ಲ ಸೇಮ್ ಕಲರ್. ನೆಕ್ಸ್ಟ್ ಓಪನ್ ಮಾಡಿ ನೋಡ್ತಾ ಇದ್ದೇವೆ ಸೇಮ್ ಉಂಟಾ ಅಂತ. ಚೇಂಜ್ ಮಾಡಿದ್ರೆ ಎಷ್ಟು ಮಜಾ ಇರಲ್ಲ ಆಯ್ತಾ. ಪ್ರೈಸ್ ಕೊಟ್ಟೋದ್ರಲ್ಲಿ ಓಪನ್ ಮಾಡೋದ್ರಲ್ಲಿ ಮಜಾ ನೋಡಿ ಅವರಿಗೆ. ಈಗ ನೋಡಿ ರಿಯಾಕ್ಷನ್ ಬರ್ತದೆ ಇವತ್ತು. ಇದು ಸೇಮ್ ಫಸ್ಟ್ ನೇವಿ ಬ್ಲೂ ತರ. ನೋಡುವ 11 ಸ್ಯಾರೀಸ್ ಉಂಟು ಟೋಟಲ್, ಡಿಫ್ರೆಂಟ್ ಉಂಟು. ಕಲರ್ ಬೇಕು ಸೆಲೆಕ್ಟ್ ಮಾಡು, ಯಾವ್ದು ಸೆಲೆಕ್ಟ್ ಮಾಡು. ನನ್ನ ಫೇವರಿಟ್ ಕಲರ್ ಸಿಟಿ ಸ್ಯಾರಿ ತಗೊಳ್ಳು. ಐ ಥಿಂಕ್ ಇಟ್ಸ್ ಬ್ಲೂ. ನೋ ಬ್ಲೂ, ಇದು ಬೇರೆ ಬ್ಲೂ, ಬ್ಲೂ ಶೇಡ್. ಇದು ಬ್ಲೂ ಶೇಡ್. ಎಸ್ ಚಂಚಾ ಟೇಕ್. ನೆಕ್ಸ್ಟ್ ನೇವಿ ಬ್ಲೂ ಅಂತ. ನಾವು ಗ್ರೀನ್ ವಿನ್ನರ್ಸ್ ಅಲ್ಲ, ಅವ್ರು ಮಿಸ್ ಆಗಿ ನಮ್ಗೆಲ್ಲ ಬ್ಲೂ ಶೇಡ್ ಕೊಟ್ಟಿದಾರ ಅಂತ. ನೆಕ್ಸ್ಟ್ ಬ್ಲೂ ಹಾಕಿ ಬನ್ನಿ ಅಂತ ಹೇಳಿದ್ದಾರೆ, ಹೇಳಿ ಅಂತ ಕೊಟ್ಟದ್ದು. ನೋಡುವ ಇದು ಯಾವ ಕಲರ್. ದಿಸ್ ಇಸ್ ನೈಸ್. ಐ ವಿಲ್ ಟೇಕ್ ದಿಸ್. ಯು ವಾಂಟ್? ಓಕೆ ಟೇಕ್. No, I will take that one which Chancha has. Okay.
ಸೊ ನಾನು ಇದಿಟ್ಕೊಳ್ವ ಅಂತ ವಾಯ್ಲೆಟ್ ಮ್ಯಾಮ್ ಹಂಗದಿ ಸಾಡಿ ಪೊಳಿತು. ಸೊ ಒಂದು ನೋಡಿ ಪಿಂಕ್ ಶೇಡ್ ಸಿಕ್ಕಿತ್ತು. Why always I choose these light colors? I don't know. So next open ಮಾಡುವ. ಯಾವ ಕಲರ್? ಸೇಮ್. ಇದು ತಕೊಳ್ಳಿ, ಚಂದ ಉಂಟು. ನಾನು ತೆಗೆದೇನೆ. ಚಂಚೆ you take similar, no, it's nice. You can match it with any blouse. Same okay, this is okay. Cream you can take. Next, ಯಾವ ಕಲರ್? Blue. No. Greenish, blue. Blue ಅದು blue. Last ಒಂದು ಸಾರಿ ಅಲ್ಲ ಇನ್ನೊಂದು ನನಗೆ ಬಜಾರ್ ಹೋಗ್ಲಿಕ್ಕೆ ಫಂಕ್ಷನಿಗೆ. ಚಂಚ ಟೇಕ್ ದಿಸ್. ಇದು ಚಂದ ಉಂಟು ಕಲರ್. one minute. ಇದು ಬೇ ಚಂದ ಉಂಟು, ಇದು ಚಂದ ಉಂಟು, ಇದು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್. ಸೊ ಲಾಸ್ಟ್ ಒನ್ ಹೋಪ್ಫುಲಿ ಇಸ್ ದ ಬೆಸ್ಟ್ ಒನ್. It's pretty. Green color. Green color untalla. Go with this light color. I can match it with any blouse, so I will go with this. Okay. ಇದು ಜರಿ ಸಾರಿ ಅಲ್ಲ ವಂದನಾ ಮ್ಯಾಮ್. ಇವರು ಥ್ರೆಡ್ ವೀವಿಂಗ್ ಸಾರಿ. ಇವರು ಸಾರಿ ಯಾವುದೆಲ್ಲ ಮೆಟೀರಿಯಲ್ ಹೇಳಿದ್ರಲ್ಲಿ ಇವರು ಗ್ರೀನ್ ತೆತ್ತಾರಾ? ಸಾರಿ ಓಪನಿಂಗ್ ಎಲ್ಲ ಆಯ್ತು. ನಾವು 4 ಜನ ಇಷ್ಟ ಆದ ಕಲರ್ ತಗೊಂಡು ಉಳಿದದೆಲ್ಲ ಇಟ್ಟಿದ್ದೇವೆ, ನಾಳೆ ಬೇರೆಯವರಿಗೆ ಕೊಡ್ಲಿಕ್ಕೆ ಉಂಟು. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ವಾಯ್ಲೆಟ್ ಮ್ಯಾಮ್, how was your experience? Experience was good. How was your experience in opening the sarees? Yeah, exciting. Which color for me? Yeah, ನಾವಿಬ್ಬರು ಸೇಮ್ ತಕೊಂಡ್ವಿ. ಅವ್ರು ಪಿಂಕ್ ಶೇಡ್ ತಕೊಂಡ್ರು, ಮತ್ತೆ ಲಕ್ಷ ಐ ಥಿಂಕ್ Same. ಪೀಚ್. ನಮ್ಗೆ ಪ್ಯಾಟರ್ನ್ ಎಲ್ಲ ಸೇಮ್ ನೋಡಿ. ಒಂಥರ ಒಂದು ದಿನ ಹಾಕಿಕೊಂಡು ಇದೊಂದು ಗ್ರೀನ್ ಒಂದೇ. ಈಗ 6 ಗಂಟೆ ಆಗ್ಲಿಕ್ಕೆ ಬಂತು. ಈವ್ನಿಂಗ್ ಒಂದು ಟೀ ಕುಡಿಯುವ ಅಂತ, ಟೀ ಬ್ರೇಕ್. ಬಟ್ ಸಂಡೇ ಅಲ್ವಾ, ಎಲ್ಲ ಕಡೆ ಎಲ್ಲ ಶಾಪ್ಸ್ ಕ್ಲೋಸ್ ಇದೆ. ಈಗ ಟೀ ಟೈಮ್. ನಾವಿಲ್ಲಿ ಬಂದ್ವಿ, ಎಲ್ಲಿ ಗೊತ್ತಿಲ್ಲ, ವುಡ್ಲ್ಯಾಂಡ್ಸ್ಗೆ. We came to Woodlands. So we are having bhel puri. Chancha is having puri bhaji. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಹೋದದ್ದು ಹಸ್ಬೆಂಡ್ ಅಂಕಲ್ ಆಂಟಿ ಅವರ 25th ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು ಅಲ್ಲಿಗೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಈ ಫ್ಯಾಮಿಲಿ ಫಂಕ್ಷನ್ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿಲ್ಲ, ತುಂಬಾ ಲೆಂತಿ ಆಗುತ್ತೆ ಅಂತ. ನಿಮಗೇನಾದರೂ ಇಂಥ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡುವ ಚಾನ್ಸ್ ಸಿಕ್ಕಿದ್ರೆ ಮರೀದೆ ಪಾರ್ಟಿಸಿಪೇಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.